ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಷ್ಟ್ರೀಯ ಸೇವಾ ಯೋಜನೆ ಬೆಂಗಳೂರು ವತಿಯಿಂದ ದೇರಳಕಟ್ಟೆ ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದಲ್ಲಿ ಮುಂದಿನ 7 ದಿನಗಳ ಕಾಲ ನಡೆಯಲಿರುವ ರಾಷ್ಟ್ರೀಯ ಏಕತಾ ಶಿಬಿರ 2020ಕ್ಕೆ ಚಾಲನೆ ದೊರಕಿತು. ದೇರಳಕಟ್ಟೆಯ ವಿಶ್ವವಿದ್ಯಾನಿಲಯ ಆಡಿಟೋರಿಯಂನಲ್ಲಿ ನಡೆದ ರಾಷ್ಟ್ರೀಯ ಏಕತಾ ಶಿಬಿರ 2020ಕ್ಕೆ ರಾಜ್ಯ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಡಾ. ಜಿ. ಕಲ್ಪನಾ ಐಎಎಸ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ರಾಷ್ಟ್ರೀಯ ಸೇವಾ ಯೋಜನೆ ಎಂದರೆ ಕ್ಯಾಂಪಸ್ಗಳನ್ನು ಗುಡಿಸುವುದು, ಗಿಡಗಳನ್ನು ನೆಡುವುದು ಮಾತ್ರವಲ್ಲ, ಜೀವನದ ವೇದಿಕೆಗೆ ಅಂಕಗಳನ್ನು ಗಳಿಸುವುದರ ಜೊತೆಗೆ ಆತ್ಮವಿಶ್ವಾಸದ ಹೆಜ್ಜೆಗಳ ಜೊತೆಗೆ ಮುನ್ನಡೆಯಲು ಜ್ಞಾನ ಗಳಿಸುವಿಕೆ. ರಾಷ್ಟ್ರ ಬೆಳೆಸುವ ಉದ್ದೇಶದಿಂದ ಶಿಬಿರಗಳಿಗೆ ಸರ್ಕಾರ ಬಂಡವಾಳ ಹೂಡಿಕೆ ಮಾಡುತ್ತಿರುವುದರಿಂದ ಇಲಾಖೆಯ ನಿರ್ದೇಶನದಂತೆ ಪರಿವಿಧಿಯೊಳಗೆ ಕಾರ್ಯಕ್ರಮಗಳು ನಡೆಯಲಿ. ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಗಳು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದರ ಸಂಪೂರ್ಣ ಜ್ಞಾನ ಒದಗಿಸುವುದು ಎಂದರು. The immersion programs which have become fashionable today, NSS provides a time-tested immersion experience on a shoestring budget. Whether you are organizing blanket donation or cleaning your campus, you will learn respect for work and the ability to do a task quickly, effectively and inexpensively. In NSS, you gain as an individual. If you are from a privileged, affluent background, you will learn to empathize. ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಎನ್. ವಿನಯ್ ಹೆಗ್ಡೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳನ್ನು ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸುವುದರ ಮುಖೇನ ಸಮಾಜದ ಬೆಳವಣಿಗೆಯಲ್ಲಿ ಅವರ ಪಾತ್ರವನ್ನು ಹೇಳುವ ಕಾರ್ಯ ಶಿಬಿರದಿಂದ ಆಗಲಿ. ಜೀವನದಲ್ಲಿ ಶಿಸ್ತು ಮುಖ್ಯ ಅನ್ನುವುದನ್ನು ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳುವ ಮುಖೇನ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಸಾಧ್ಯ ಎಂದರು. This institution in the past 20 years has done many good works. Madam is a known sports person. I'm proud to say in 1983 we conducted a national sports meet in a district headquarters, possibly for the first time in the country. As far as the social work is concerned, we are proud to say the Vice Chancellor made a mention about that we are actively participating in the Swachh Bharat program with the Ramakrishna Mission. For the last 6-7 years, we have transformed the face of this district with the Swachh Bharat program. ನಿಟ್ಟೆ ವಿಶ್ವವಿದ್ಯಾನಿಲಯ ಉಪಕುಲಪತಿ ಡಾ. ಸತೀಶ್ ಕುಮಾರ್ ಭಂಡಾರಿ ಮಾತನಾಡಿ, ನಿಟ್ಟೆ ವಿಶ್ವವಿದ್ಯಾನಿಲಯದಲ್ಲಿ ಕ್ಷೇಮ ಸೇವಾದಳ ಆರಂಭವಾಗಿದೆ. ಆಸ್ಪತ್ರೆಗೆ ಬರುವ ಬಡ ಗ್ರಾಮೀಣ ರೋಗಿಗಳಿಗೆ ಸಹಕಾರವಾಗುವಂತೆ ಘಟಕ ಕಾರ್ಯಾಚರಿಸುತ್ತಿದೆ. 7 ದಿನಗಳ ಕಾಲ ಶಿಬಿರಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸಂಸ್ಥೆ ಕಾರ್ಯನಿರ್ವಹಿಸುವ ಜವಾಬ್ದಾರಿ ಇದೆ ಎಂದರು. Supreme Court judge. After retirement from his service, he settled down in his native village to empower the rural youth, particularly girl, child, to give education and they start high school, because in that area there was no high school and most of the girls used to discontinue their studies. Nitte University is a constant unit of the Nitte Education Trust. The university started in the year 2008 and now we have done a wonderful achievement. Recently, we have been adjudged as one of the best universities, among the 100 best universities of the country in NIRF ranking, and we are in the best 500 university in QS ranking, Asia ranking. ರಾಜ್ಯ ಎನ್ಎಸ್ಎಸ್ ಅಧಿಕಾರಿ ಡಾ. ಗಣನಾಥ ಶೆಟ್ಟಿ ಎಕ್ಕರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ನಿಟ್ಟೆ ರಾಷ್ಟ್ರೀಯ ಸೇವಾ ಯೋಜನೆ ಅಧಿಕಾರಿ ಡಾ. ಆರ್. ಸುಮಲತಾ ಶೆಟ್ಟಿ, ನಿಟ್ಟೆ ವಿಶ್ವವಿದ್ಯಾನಿಲಯ ಕುಲಸಚಿವೆ ಪ್ರೊಫೆಸರ್ ಅಲ್ಕಾ ಕುಲಕರ್ಣಿ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ದೇರಳಕಟ್ಟೆ.